ಫೀಲ್ ಬೆಟರ್ ಅಂತ. ಅವರು ಇವಾಗ ನ್ಯೂ ಇಮಿಗ್ರೆಂಟ್ ಆಗಿ ಬಂದಿರೋದು ಇಲ್ಲಿ. ಸೊ ಅವ್ರು ಇವಾಗ ಬಂದು ಒಂದು ಸ್ವಲ್ಪ ಟೈಮ್ ಆಗಿದೆ ಅಷ್ಟೇ. ಬಟ್ ಬಂದ್ಬಿಟ್ಟು ಇವಾಗ ಅವರು ಯಾವುದೋ ಒಂದು ಸ್ಕ್ಯಾಮ್ಗೆ $2,000 ಕೆನಡಿಯನ್ ಕಳ್ಕೊಂಡಿದ್ದಾರೆ. ಯಾರ್ದು ಸಾಂಗ್ ಗೊತ್ತಾ? ಅದು ಕರ್ನಾಟಕ ನಮ್ಮ ಕನ್ನಡ ಫಿಲಮ್ದು ಸೂಪರ್ ಸ್ಟಾರ್ ಅಥವಾ ಏನ್ ಸ್ಟಾರ್ ಅವ್ರು ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ಸಾಂಗ್. ನಿಂತಾರನ ಥಮ್ಸ್ ಅಪ್ ಮಾಡಿದ್ರೆ ಚೆನ್ನಾಗಿದೆ ಅಂತ. Hello everyone. Good morning. Hello everyone. Hello everyone. Good morning. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಅಲ್ಲಲ್ಲ. ಹೇಗಿದ್ದೀರಾ? ಅವ್ರು ಕೇಳು ಮತ್ತೆ ಹೇಳ್ತಾ ಇರೋದು ಹೇಗಿದ್ದೀರಾ ಎಲ್ಲರೂ ಅಂತ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ತುಂಬಾ ಸ್ವೀಟ್ಸ್ ತಿಂದು ಖುಷಿಯಾಗಿದ್ದೀರಾ ಅಂತ ಅನ್ಕೊಂತೀವಿ ಅಲ್ವಾ? 21 ಅಕ್ಟೋಬರ್ ದೀಪಾವಳಿ ಬರುತ್ತೆ. ಅಯ್ಯೋ 21 ಅಕ್ಟೋಬರ್ಗಲ್ಲ, ನೆಕ್ಸ್ಟ್ ಅದು ಬರೋದು ನವೆಂಬರ್ ಅಲ್ಲಿ. ಇವಾಗಾಗಿ ಮುಗ್ದಿರೋದು ನವರಾತ್ರಿ. ಇವಾಗ ಸದ್ಯಕ್ಕೆ ಮುಗ್ದಿರೋದು ನವರಾತ್ರಿ ಮುಗೀತು. ಆಯ್ತು ಮುಗೀತು, 10 days ಆಯ್ತು. ಸೊ ಮುಗೀತು, ಓಕೆನಾ? 10 days ಇಲ್ಲ 9 days. 9 days ಅದಾದ್ಮೇಲೆ ದಸರಾ ಬರುತ್ತೆ, ವಿಜಯದಶಮಿ ಅಂತ. ಅದು ಲಾಸ್ಟ್ ಅಲ್ಲಿಗೆ. ಸೊ ಇವಾಗ ಸದ್ಯಕ್ಕೆ ನಾವಿಲ್ಲಿ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಕೂದ್ಲಿತ್ತು ತಲೆಯಲ್ಲಿ. ಇವಾಗ ಫುಲ್ ಇದನ್ನ ಬಂದಿತ್ತು, ಈಗ ಫುಲ್ ಹೋಯ್ತು. ಇಲ್ಲಿ ಹೇರ್ ಕಟ್ ಮಾಡಿಸಿದೀವಿ. ಫುಲ್ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾನೆ. ಇಲ್ಲಿ ಆಕ್ಚುಲಿ ಯಾವಾಗ್ಲೂ ಅವನು ತುಂಬಾ ಅಳ್ತಾನೆ ಹೇರ್ ಕಟ್ ಮಾಡ್ಬೇಕಾದ್ರೆ. ಈ ಸರಿ ಒಂದು ಲಾಸ್ಟ್ ಟೈಮ್ ಕೂಡ ಆಗ್ತಿಲ್ಲ. ನಾನು ನಿಮಗೆ ಲಾಸ್ಟ್ ಟೈಮ್ ಬಂದಿದ ನನಗೆ ಕಚ್ಚಿಕೊಳ್ಳಿ ಆಗ್ತಾ ಇಲ್ಲ, ಇಲ್ಲಿ ಅದಕ್ಕೆ ಹೋಗಿಲ್ಲ. ಆಮೇಲೆ ನಿನ್ನೆನೋ ಮೊನ್ನೆನೋ ಕಟ್ ಮಾಡ್ತಾ ಇದ್ಮೇಲೆ ನನಗೆ ಕಚ್ಚಿಕೊಳ್ಳಿ ಆಗಿಲ್ಲ, ನಿದ್ದೆ ಬರುತ್ತೆ ಅದಕ್ಕೆ ನಂಗೆ ಗೊತ್ತಾಗಿಲ್ಲ ಕಟ್ ಮಾಡ್ತಾ ಇಲ್ಲ. ಅವನಿಗೆ ಗೊತ್ತಾಗಿಲ್ಲ, ಖುಷಿ ಆಯ್ತು ಅವನಿಗೆ. ಸೊ ಆರಾಮಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದಾನೆ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಇದೆ, ಅದನ್ನು ಶೇರ್ ಮಾಡ್ತೀವಿ, ಒಂದ್ಸರಿ ನೋಡ್ಕೊಂಡು ಹಿಂಗೆ ಅದನ್ನ ನೋಡ್ಕೊಂಡ್ ಬನ್ನಿ. ಸೊ ಆ ಕ್ಲಿಪ್ಪಿಂಗಲ್ಲಿ ನೀವು ನೋಡ್ಬೋದು ಆ ವಿಡಿಯೋದಲ್ಲಿ. ಅವನು ಅದು ಒಂದು ಇಂಡಿಯನ್ ಥರನೇ ಒಂದು ಸಲೂನ್ ಅದು ಅಲ್ವಾ ರೇಂಜ್. ಸ್ಟಾರ್ಟಿಂಗ್ ಅವನಿಗೆ ತುಂಬಾ ಅಳ್ತಿದ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾವು. ಅವ್ನು ತುಂಬಾ ಅಳ್ತಾನೆ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟಿಂಗ್ ಒಂಥರ ಇಂಡಿಯನ್ ಫೀಲ್ ಬರೋ ಅಂತ ಒಂದು ಸಲೂನ್ ನೋಡ್ಕೊಂಡೇ ಹೋಗಿದ್ವಿ. ಸೊ ನಮಗೆ ಅದು ಸಿಕ್ಕಿತ್ತು, ಅದು ಇಂಡಿಯನ್ ಒಂದು ಸಲೂನೇ ಅದು. ನೀವು ನೋಡಿರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಜಯ್ ಇದೆಲ್ಲ ಫೋಟೋ ಹಾಕೊಂಡಿತ್ತು. ಸೊ ಅಲ್ಲಿ ಹೋಗಿ ಇದಾದ್ಮೇಲೆ ಸ್ವಲ್ಪ ಸೆಟ್ ಆದ್ಮೇಲೆ ಅವ್ನು ಅಳೋದು ಸ್ವಲ್ಪ ಕಮ್ಮಿ ಮಾಡಿದ್ದ. ಇಲ್ಲಾಂದ್ರೆ ಅವನಿಗೆ ಟ್ರಿಮ್ಮರ್ ಹಾಕೋದೆಲ್ಲ ತುಂಬಾ ಭಯ ಇತ್ತು ತಲೆಗೆ, ಟ್ರಿಮ್ಮರ್ ಅಲ್ಲಿ ತೆಗಿಯೋದೆಲ್ಲ. ಸೊ ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿದೆ ಇವಾಗ ಅಲ್ಲ ರೇಂಜ್. ಇನ್ನು ಅಳಲ್ಲ. ಮೊನ್ನೆ ಅವನಿಗೆ ಸ್ಕೂಲಲ್ಲಿ ಟೀಚರ್ ಕೇಳಿದ್ರು, ನಿನಗೆ ಏನ್ ಭಯ ಇದೆ, ಅದು ಏನು, ಅದನ್ನ ಹೆಂಗೆ ಓವರ್ಕಮ್ ಮಾಡಿದೆ ನೀನು? ನಾನು ಹೇಳಿದೆ ಆಮೇಲೆ ಐ ಗೋ ಅಗೇನ್ ಅಂಡ್ ಐ ಗೋ ಅಗೇನ್ ಐ ಫೀಲ್ ಬೆಟರ್ ಅಂತ. ಹೌದು, ಅವನು ಅದಕ್ಕೆ ನನಗೆ ಹೇರ್ ಕಟ್ ಅಂದ್ರೆ ತುಂಬಾ ಭಯ ಇತ್ತು. ಬಟ್ ಅದನ್ನ ಹೆಂಗೆ ಓವರ್ಕಮ್ ಮಾಡಿದೆ ಅಂದ್ರೆ ನಾನು ಪದೇ ಹೋದೆ ಹೇರ್ ಕಟ್ಗೆ. ಅವಾಗಲೂ ಹೋಗ್ತಾ ಹೋಗಿ ನನಗೆ ಅಭ್ಯಾಸ ಆಯಿತು. ಸೊ ಐ ಫೆಲ್ಟ್ ಬೆಟರ್ ಅಂತ ಹೇಳ್ದ ಅಲ್ಲ ರೇಂಜ್. ಸೊ ನಾನು ಈ ಒಂದು ಟಾಪಿಕ್ ಬಗ್ಗೆ ತುಂಬ ದಿನದಿಂದ ವಿಡಿಯೋ ಮಾಡಬೇಕು ಅಂತ ಅನ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ ನನಗೆ ಮೆಸೇಜ್ ಮಾಡಿಬಿಟ್ಟು ಹೇಳಿದ್ರು, ಅವರು ಇವಾಗ ನ್ಯೂ ಇಮಿಗ್ರೆಂಟ್ ಆಗಿ ಬಂದಿರೋದು ಇಲ್ಲಿ. ಸೊ ಅವ್ರು ಇವಾಗ ಬಂದು ಒಂದು ಸ್ವಲ್ಪ ಟೈಮ್ ಆಗಿದೆ ಅಷ್ಟೇ. ಬಟ್ ಬಂದುಬಿಟ್ಟು ಇವಾಗ ಅವರು ಯಾವುದೋ ಒಂದು ಸ್ಕ್ಯಾಮ್ಗೆ $2,000 ಕೆನಡಿಯನ್ ಕಳ್ಕೊಂಡಿದ್ದಾರೆ ಅಂತ. $2,000 ಕೆನಡಿಯನ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1,12,000 ಹತ್ರ ಆಯಿತು. ಇಟ್ಸ್ ಅ ಲಾಟ್ ಆಫ್ ಮನಿ. ಸೊ ಆಬ್ವಿಯಸ್ಲಿ ಅವ್ರು ಆ ಥರ ಒಂದು ಮೆಸೇಜ್ ಮಾಡಿ ಹೇಳಿದಾಗ ನನಗೆ ತುಂಬ ಒಂಥರ ಅನಿಸ್ತು. ನಾನು ಇದ್ರ ಬಗ್ಗೆ ಮುಂಚೆನೇ ಒಂದು ವಿಡಿಯೋ ಮಾಡಿದರೆ ಅಟ್ಲೀಸ್ಟ್ ಒಬ್ರಿಗಾದರೂ ಈ ಸ್ಕ್ಯಾಮಿಂದ ಅವರು ಸೇಫ್ ಆಗ್ತಾಯಿದ್ರು ಅಂತ. ಸೊ ಈ ಈ ಥರದ ಸ್ಕ್ಯಾಮ್ಗಳು ತುಂಬ ನಡೀತಾ ಇದೆ ಇಲ್ಲಿ ಕೆನಡಾದಲ್ಲಿ ಆ್ಯಕ್ಚುಲಿ. ಅದರಲ್ಲೂ 2 ಟೈಪ್ಸ್ ಆಫ್ ಸ್ಕ್ಯಾಮ್ ನಮಗೂ ಒಂದು ಫೀಲ್, ತುಂಬ ಕಾಲ್ಗಳು ಬಂದಿದೆ ಅದ್ರ ಬಗ್ಗೆ ಎಲ್ಲ. ಸೊ ಹಾಗಾಗಿ ಈ ಸ್ಕ್ಯಾಮ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಇವಾಗಲೂ ತುಂಬ ಜನ ನೀವು ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇರ್ತೀರ, ನಾವು ಬರ್ತಾ ಇದ್ದೀವಿ ಕೆನಡಾಗೆ ಸಿಗೋಣ ಅಂತೆಲ್ಲ ತುಂಬ ಜನ ಮೆಸೇಜ್ ಮಾಡ್ತೀರಾ. ಸೊ ಅಟ್ಲೀಸ್ಟ್ ಅದರಲ್ಲಿ ಇದರಿಂದ ನಿಮಗೆ ಒಬ್ರಿಗಾದರೂ ಕೆಲವ್ರಿಗಾದರೂ ಹೆಲ್ಪ್ ಆದರೂ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ನಾನು ಈ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಸಿನ್ ನಂಬರ್ ಸ್ಕ್ಯಾನ್ ಅಂತ. ಸಿನ್ ದಟ್ ಈಸ್ SIN, ಸೋಷಿಯಲ್ ಇನ್ಶೂರೆನ್ಸ್ ನಂಬರ್
ನಂಬರ್ ಅಂತ. ಅದು ಬಂದುಬಿಟ್ಟು ನೀವು ಕೆನಡಾಗೆ ಬಂದಿದ ತಕ್ಷಣ ನಿಮಗೆ ಅಪ್ಲೈ ಮಾಡಿದಾಗ ನಿಮಗೆ ಸಿನ್ ನಂಬರ್ ಅಂತ ಕೊಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಪರ್ಟಿಕ್ಯುಲರ್ ನಂಬರ್ ಅಂತ ಇರುತ್ತೆ, ಸಿನ್ ನಂಬರ್ ಅಂತ. ಇಟ್ ಈಸ್ ಸೇಮ್ ಆ್ಯಸ್ ಪಾನ್ ನಂಬರ್. ಇಂಡಿಯಾದಲ್ಲಿ ಹೇಗೆ ಪ್ಯಾನ್ ಕಾರ್ಡ್, ಪ್ಯಾನ್ ನಂಬರ್ ಎಲ್ಲ ಇದೆ, ಸೊ ಅದೇ ಥರ ಇಲ್ಲಿ ಸಿನ್ ನಂಬರ್, ಸೋಷಿಯಲ್ ಇನ್ಶೂರೆನ್ಸ್ ನಂಬರ್ ಅಂತ. ಅದು ಬಂದುಬಿಟ್ಟು ತುಂಬಾ ಕಾನ್ಫಿಡೆನ್ಷಿಯಲ್. ನೀವು ಅದನ್ನು ಎಲ್ಲೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಎಕ್ಸೆಪ್ಟ್ ಫಾರ್ ನೀವು ಇವಾಗ ಒಂದು ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಬೇಕು ಅಂದರೆ, ಆ್ಯಂಡ್ ಹಾಗೆ ನೀವೇನೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದಾಗ ಎಂಪ್ಲಾಯ್ಮೆಂಟ್ ಆ ಒಂದು ವಿಷಯಕ್ಕೆ ಬಿಟ್ಟರೆ ಬೇರೆ ಎಲ್ಲೂ ನೀವು ನಿಮ್ಮ ಸಿನ್ ನಂಬರ್ನ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಈ ಸ್ಕ್ಯಾಮರ್ಸ್ ಏನು ಮಾಡ್ತಾರೆ ಅಂದರೆ, ಒಂದು ಆಟೋಮೇಟೆಡ್ ಕಾಲ್ ಬರುತ್ತೆ. ಆ್ಯಕ್ಚುಲಿ ನಿಮ್ಮ ಸಿನ್ ನಂಬರ್ ಕಾಂಪ್ರಮೈಸ್ ಆಗಿದೆ, ಎಲ್ಲೋ ಬೇರೆ ಕಡೆ ಯೂಸ್ ಆಗಿ ಏನೋ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿನೋ ತುಂಬ ಕ್ರೆಡಿಟ್ ಅದರಲ್ಲಿ ದುಡ್ಡು ಹೋಗಿದೆ, ಸೊ ಆ ಥರ ಎಲ್ಲ ಏನೇನೋ ರೀಸನ್ ಹೇಳಿಬಿಟ್ಟು ಫಸ್ಟು ಒಂದು ಆಟೋಮೇಟೆಡ್ ಕಾಲ್ ಬರುತ್ತೆ. ವಿ ಆರ್ ಕಾಲಿಂಗ್ ಫ್ರಮ್ ಸರ್ವಿಸ್ ಒಂಟಾರಿಯೋ, ಯುವರ್ ಸಿನ್ ನಂಬರ್ ಹ್ಯಾಸ್ ಬೀನ್ ಕಾಂಪ್ರಮೈಸ್ಡ್, ನೀವು ಇವಾಗ ಅದನ್ನು ಸರಿ ಮಾಡಿಲ್ಲ ಅಂದರೆ ನಿಮಗೆ ಜೈಲ್ ಕೂಡ ಆಗ್ಬೋದು ಅನ್ನೋ ಥರ ಒಂದು ಕಾಲ್ ಬರುತ್ತೆ. ಆ್ಯಂಡ್ ಆಮೇಲೆ ಏನು ಹೇಳ್ತಾರೆ, ನೀವು ಇದರಿಂದ ಹೊರಗಡೆ ಬರಬೇಕು ಅಂದರೆ 1 ನಂಬರ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಸೊ ಅದನ್ನು ಪ್ರೆಸ್ ಮಾಡಿಬಿಟ್ಟು ನೀವು ಒಳಗಡೆ ಹೋದಾಗ ಅಲ್ಲಿ ಯಾರೋ ಒಬ್ಬರು ನಿಮ್ಮ ಹತ್ರ ಮಾತಾಡ್ತಾರೆ, ಏಜೆಂಟ್ ಅಂದರೆ ಆ ಸ್ಕ್ಯಾಮರ್ ಮಾತಾಡಿಬಿಟ್ಟು ಹೇಳ್ತಾರೆ ಹಿಂಗೆ ಆಗಿದೆ, ನಿಮ್ಮದು ಪ್ರಾಬ್ಲಮ್ಸ್ ಈ ಥರ ಆಗಿದೆ, ಸೊ ಏನೂ ಮಾಡೋಕ್ಕಾಗೋದಿಲ್ಲ ಇವಾಗ, ಸೊ ನೀವು ಇದರಿಂದ ಸರಿ ಆಗಬೇಕು ಅಂದರೆ ನಿಮ್ಗೆ ಅದರಿಂದ ಯಾವುದೇ ಫೈನ್ ಜಾಸ್ತಿ ಆ ಥರ ಈ ಥರ ಎಲ್ಲ ಬರಬಾರ್ದು ಅಂತ ಇದ್ದರೆ ನೀವು ನೆಕ್ಸ್ಟ್ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಏನೇನೋ ಡೀಟೇಲ್ಸ್ ಕೊಡ್ತಾರೆ. ಬಟ್ ಅದು ನಮಗೆ ಅದನ್ನು ಸ್ಕ್ಯಾಮ್ ಅಂತಲೂ ಅಂದ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಜೆನ್ಯೂನ್ ಆಗಿ ಮಾತಾಡ್ತಾರೆ ಅವರು. ಎಲ್ಲ ಡೀಟೇಲ್ಸ್ ಇರುತ್ತೆ ಅವ್ರ ಹತ್ರ, ಅಷ್ಟು ಜೆನ್ಯೂನ್ ಆಗಿ ಮಾತಾಡ್ತಾರೆ. ಸೊ ಯಾರೇ ಒಬ್ಬರು ಹೊಸದಾಗಿ ಬಂದಿರೋರಾದ್ರೂ ಆರಾಮಾಗಿ ಅದನ್ನು ನಂಬಿಡ್ತಾರೆ. ಓಕೆ, ಇದು ಜೆನ್ಯೂನ್ ಕಾಲ್, ಸೊ ವಿ ಹ್ಯಾವ್ ಟು ಡೂ ದಿಸ್ ಅಂತ ಹೇಳಿಬಿಟ್ಟು ಅವ್ರು ಹೇಳೋ ಅಮೌಂಟ್ ಅದು ಇದೆಲ್ಲ ಕೊಟ್ಬಿಡ್ತಾರೆ. ಸೊ ಈ ಒಂದು ಸ್ಕ್ಯಾಮ್ ತುಂಬಾ ನಡೀತಾ ಇದೆ ಇಲ್ಲಿ, ಅಷ್ಟು ಜೆನ್ಯೂನ್ ಕಾಲ್ ಆಗಿ ಬರುತ್ತೆ ಅದು. ಸೊ ಈ ಒಂದು ಸ್ಕ್ಯಾಮ್ಗೆ ನೀವು ಹೊಸದಾಗಿ ಬಂದಿರೋರಾದರೆ ದಯವಿಟ್ಟು ಬೀಳ್ಬೇಡಿ. ರೀಸೆಂಟಾಗಿ ಒಬ್ಬರು ಯಾರೋ ಏಷ್ಯನ್ ಲೈಕ್ ಥೈಲ್ಯಾಂಡ್ ಅವರು ಅಥವಾ ಮಲೇಷಿಯನ್ ಯಾರೋ ಒಬ್ಬರಿಗೆ ತುಂಬ ಈ ಥರ ಸ್ಕ್ಯಾಮ್ ಆಗಿಬಿಟ್ಟು ಅವರು ಲೈಫ್ ಟೈಮಲ್ಲಿ ಏನೇನು ಸೇವ್ ಮಾಡಿಟ್ಕೊಂಡಿದ್ರು ಅದು ಎಲ್ಲನೂ ಕಳ್ಕೊಂಡಿದ್ದಾರೆ ಅವರು. ರೀಸೆಂಟಾಗಿ ನ್ಯೂಸಲ್ಲಿ ಬರ್ತಾ ಇತ್ತು ಅದು. ಸೊ ಅಷ್ಟು ಇದಾಗಿಬಿಟ್ಟಿದ್ರು. ಸೊ ಆಮೇಲೆ ಅವ್ರಿಗೋಸ್ಕರ GoFundMe ಪೇಜ್ ಅಂತೆಲ್ಲ ಮಾಡಿಬಿಟ್ಟು ಎಷ್ಟೊಂದು ಜನ ಅವರಿಗೆ ದುಡ್ಡು ಕೊಟ್ಟು ಅವ್ರಿಗೆ ಒಂದು ಸ್ವಲ್ಪ ಮತ್ತೆ ಲೈಫಲ್ಲಿ ಸೆಟ್ಲ್ ಆಗೋ ಥರ ಮಾಡಿದ್ರು. ಸೊ ಇದು ಒಂಥರ ಸ್ಕ್ಯಾಮ್. ಆದರೆ ಇನ್ನೂ ಒಂದು ಸ್ಕ್ಯಾಮ್ ಇಲ್ಲಿ ಜಾಸ್ತಿ ನಡೀತಾ ಇರೋದು ಅಂದರೆ ಹೌಸ್ ರೆಂಟಲ್ ಸ್ಕ್ಯಾಮ್ ಒಂದು. ಈ ಹೌಸ್ ರೆಂಟಲ್ ಸ್ಕ್ಯಾಮ್ ಅಂದರೆ ಏನು ಅಂದರೆ, ಇವಾಗ ನೀವು ರೀಸೆಂಟಾಗಿ ಮೂವ್ ಆಗಿರ್ತೀರ ಕೆನಡಾಗೆ, ಮನೆ ಹುಡುಕ್ತಾ ಇರ್ತೀರಾ, ಅಂದರೆ ನಿಮಗೆ ಜಾಸ್ತಿ ಟೈಮ್ ಇರೋದಿಲ್ಲ ನೋಡೋಕ್ಕೂ. ಅಂದರೆ ಇವಾಗ ನಾವು ಹೇಗೆ 1 ವೀಕಲ್ಲಿ ನಮಗೆ ಹುಡುಕಬೇಕಿತ್ತು ಮನೆ, ಜಾಸ್ತಿ ಟೈಮ್ ಇರಲಿಲ್ಲ. ಸೊ ಅರ್ಜೆಂಟಲ್ಲಿ ನೋಡ್ತಾ ಇರ್ತೀರಾ, ಆನ್ಲೈನಲ್ಲಿ ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸುತ್ತೆ ಮನೆ ರೆಂಟ್ಗಿದೆ ಅಂತ. ಅದು ಏನಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೇನು, ಒಳ್ಳೆ ಏರಿಯಾದಲ್ಲಿರುತ್ತೆ, ಡೌನ್ ಟೌನ್ ಏರಿಯಾದಲ್ಲಿ. ಬಟ್ ರೆಂಟ್ ಮಾತ್ರ ತುಂಬ ಕಮ್ಮಿಗೆ ಹಾಕಿರ್ತಾರೆ, ಐ ಕ್ಯಾಚಿಂಗ್ ಒಂದು ರೆಂಟ್ ಹಾಕಿರ್ತಾರೆ. ಏನಪ್ಪ ಇಷ್ಟು ಕಮ್ಮಿಗೆ ಅಂತ ಹೇಳ್ಬಿಟ್ಟು ನೀವು ಒಳಗಡೆ ಹೋಗಿ ನೋಡ್ತೀರಾ ಅದನ್ನು, ಏನಿದೆ ಏನು ಎತ್ತ ಅಂತೆಲ್ಲ ವಿಚಾರಿಸ್ತೀರಾ. ಸೊ ಅವರು ನಿಮಗೆ ಯಾರು ಹಾಕಿರ್ತಾರೆ ಅವರು ನಿಮಗೆ ಒಂದು ಜೆನ್ವಿನ್ ರೀಸನ್ನೇ ಕೊಡ್ತಾರೆ. ಅವ್ರು ಏನಕ್ಕೆ ಕಮ್ಮಿಗೆ ಹಾಕಿದ್ದಾರೆ, ನಾನೆಲ್ಲೋ US ಅಲ್ಲಿ ಇದ್ದೀನಿ, ಸೊ ನಂಗೆ ಆಗ್ತಾ ಇಲ್ಲ ಇದು ಮಾಡೋಕ್ಕೆಲ್ಲ, ಸೊ ಹಂಗೆ ಹಿಂಗೆ ಅಂತಾರೆ ಏನೇನೋ ಹೇಳ್ಬಿಟ್ಟು ಜಸ್ಟಿಫೈ ಮಾಡ್ತಾರೆ ಏನಕ್ಕೆ ಕಮ್ಮಿಗೆ ಹಾಕಿದ್ದಾರೆ ಅಂತ. ಆ್ಯಂಡ್ ಆಲ್ಸೋ ನೀವು ಆ ಲೊಕೇಶನ್ಗೆ ಹೋಗಿ ನೋಡಿದ್ರೂ ಆ ಮನೆ ಕೂಡ ಅಲ್ಲಿ ಹಾಗೆ ಇರುತ್ತೆ. ಏನೋ ಅಂದರೆ ಏನೋ ಒಂದು ಸುಮ್ಮನೆ ಬೋಗಸ್ ಇರೋದಿಲ್ಲ, ಅದು ಕರೆಕ್ಟಾಗಿ ಆ ಮನೆಯೂ ಇರುತ್ತೆ, ರೆಂಟ್ಗೂ ಇರುತ್ತೆ ಆ ಮನೆ, ಬಟ್ ಕೀ ಎಲ್ಲ ಇರೋದಿಲ್ಲ ಒಳಗಡೆ ಹೋಗಿ ನೋಡೋಕ್ಕೆ ಅಂತೆಲ್ಲ ಹೇಳ್ತಾರೆ. ಸೊ ಆಮೇಲೆ ಓಕೆ, ನೀವು ಕನ್ವಿನ್ಸ್ ಆಗ್ತೀರಾ, ಓಕೆ ದಿಸ್ ಇಸ್ ಓಕೆ, ಪರವಾಗಿಲ್ಲ ಚೆನ್ನಾಗಿದೆ ಮನೆ, ನಾವು ತೊಗೊತೀನಿ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಹೇಳ್ತೀರಾ, ಓಕೆ ನಾವು ತೊಗೊತೀವಿ ಅಂತ. ಸೊ ಅವಾಗ ಆ ಸ್ಕ್ಯಾಮರ್ ಏನು ಮಾಡ್ತಾನೆ ಅಂದರೆ, ನಾವು ಡೈರೆಕ್ಟಾಗಿ ಡೀಲ್ ಮಾಡೋದು ಬೇಡ, ಅಂದರೆ ನಮಗೂ ಒಂದು ಸ್ವಲ್ಪ ನಂಬಿಕೆ ಬರುವಂಗೆ ಮಾಡ್ತಾನೆ ಅವನು. ಅಂದರೆ ನಾವು ಡೈರೆಕ್ಟಾಗಿ ಡೀಲ್ ಮಾಡೋದು ಬೇಡ, ನಾವು Airbnb ಥ್ರೂ ಹೋಗೋಣ, Airbnb ಥ್ರೂ ನಾವು ಇದನ್ನು ಡೀಲ್ ಮಾಡೋಣ. ನಾನೊಂದು ಲಿಂಕ್ ಕಳಿಸ್ತೀನಿ ನಿಮಗೆ Airbnbದು, ನೀವು ಅಲ್ಲಿ ನಿಮ್ಮ ಫಸ್ಟ್ ಮಂತ್ ಮತ್ತು ಲಾಸ್ಟ್ ಮಂತ್ದು ರೆಂಟನ್ನು ಪೇ ಮಾಡಿ ನೀವಲ್ಲಿ, ಅಲ್ಲಿ ಅದಾದಮೇಲೆ ನೆಕ್ಸ್ಟ್ Airbnb ಅವ್ರು ನೋಡ್ಕೊತಾರೆ ಅಂತ ಹೇಳಿಬಿಟ್ಟು ನಿಮಗೊಂದು ಲಿಂಕ್ ಕಳಿಸ್ತಾರೆ. ಬಟ್ ಆ ಲಿಂಕ್ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಅದೊಂದು ಫೇಕ್ ಲಿಂಕ್ ಇರುತ್ತೆ. ನೀವು ಅದಕ್ಕೇನಾದರೂ ಅಲ್ಲಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಆ ಸ್ಕ್ಯಾಮರ್ಗೆ ಹೋಗುತ್ತೆ. ಯಾವುದೇ Airbnb ಅದಕ್ಕೆ ಅಸೋಸಿಯೇಟ್ ಆಗಿರೋದಿಲ್ಲ, ಆ ಸ್ಕ್ಯಾಮರ್ಗೆ ಡೈರೆಕ್ಟಾಗಿ ಹೋಗುತ್ತೆ. ಸೊ ಆ ಲಿಂಕನ್ನು ನಿಮಗೆ ತುಂಬ ಮಿಸ್ಲೀಡ್ ಮಾಡುತ್ತೆ, ಯಾಕಂದರೆ ಅದನ್ನು ಆ ಥರ ಡಿಸೈನ್ ಮಾಡಿರ್ತಾರೆ. ಆ ಒಂದು ವೆಬ್ಸೈಟನ್ನು ಕರೆಕ್ಟಾಗಿ Airbnb ಥರನೇ ಕಾಣಿಸೋ ಥರನೇ ಅದನ್ನು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಈ ಒಂದು ಸ್ಕ್ಯಾಮಲ್ಲೂ ಬೀಳೋ ಹೈ ಚಾನ್ಸಸ್ ಇರುತ್ತೆ ರೀಸೆಂಟಾಗಿ ಇಮಿಗ್ರೇಟ್ ಆಗಿರೋರು.
ಇದು ಆ್ಯಕ್ಚುಲಿ ನಮಗೆ ಆಗಿರೋ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಬಟ್ ದೇವ್ರ ದಯಿಂದ ನಾವು ಯಾವುದೇ ಒಂದು ಆ ಸ್ಕ್ಯಾಮ್ಗೆ ಬೀಳಲಿಲ್ಲ. ನಮಗೂ ಇದೇ ಥರ ಒಬ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು Airbnb ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಬಟ್ ದೀಪಕ್ ಇವ್ರು ಏನು ಮಾಡಿದ್ರು ಅಂದರೆ ಡಬಲ್ ಚೆಕ್ ಮಾಡಿದ್ರು. Airbnbಗೆ ಕಾಲೆಲ್ಲ ಮಾಡಿಬಿಟ್ಟು ಈ ಥರ ಇದೆಯಾ ಒಂದು ಅಂತ ಕೇಳಿದಾಗ ಅವ್ರು ಆ ಥರ ಏನೂ ಇಲ್ಲ, ನಮ್ಮದು ಅದೆಲ್ಲ ಸ್ಕ್ಯಾಮ್ ಅಂತ ಹೇಳಿದ ಮೇಲೆ ನಮಗೆ ಅದು ಗೊತ್ತಾಯಿತು. ನಾವು ಸ್ಕ್ಯಾಮ್ಗೆ ಬೀಳಲಿಲ್ಲ, ಹೆಂಗೋ ದೇವರು ಕಾಪಾಡಿದ್ರು ಅಂತ. ಇಲ್ಲಾಂದರೆ ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಒಂದು $3,000-4,000 ಕೈಯಿಂದ ಆರಾಮಾಗಿ ಕಳ್ಕೊಂಡ್ಬಿಡ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ. ಸೊ ನೀವು ಕೆನಡಾಗೆ ಹೊಸದಾಗಿ ಮೂವ್ ಆಗಿರೋರಾದರೆ ಅಥವಾ ಇನ್ನು ಆಗಬೇಕು ಅಂತ ಅಂದ್ಕೊಂಡಿರೋರಾದರೆ ದಯವಿಟ್ಟು ನೀವು ಮನೆ ಎಲ್ಲ ಒಂದು ರೆಂಟ್ ಮಾಡಬೇಕು ಅಂದಾಗ ಯಾವುದಾದ್ರೂ ಏಜೆನ್ಸಿ ಥ್ರೂನೇ ಹೋಗಿ. ಸೊ ಈ ಥರದ ಸ್ಕ್ಯಾಮ್ಗಳಿಗೆಲ್ಲ ಬೀಳಬೇಡಿ. ಈ ಥರದ್ದು ಆ್ಯಕ್ಚುಲಿ ತುಂಬಾ ಸ್ಕ್ಯಾಮ್ಗಳು ನಡೀತಾ ಇದೆ, ಏನೇನೋ ಬಿಟ್ಕಾಯಿಂದು ಅದು ಇದು ಎಲ್ಲ. ಬಟ್ ಜಾಸ್ತಿ ಆಗೋದು ಅಂದರೆ ಈ ಥರ ಸಿನ್ ನಂಬರ್ ಮತ್ತು ಈ ಥರ ರೆಂಟಲ್ ಸ್ಕ್ಯಾಮ್ಗಳು. ಯಾಕಂತ ಹೇಳಿದ್ರೆ ಅವರು ಹೊಸ ಬಂದಿರೋ ಇಮಿಗ್ರೆಂಟನ್ನೇ ಟಾರ್ಗೆಟ್ ಮಾಡ್ತಾರೆ. ಅದು ಹೆಂಗೆ ಅವ್ರಿಗೆ ಹೊಸದಾಗಿ ಬಂದಿರೋದೇ ನಂಬರ್ ಸಿಗುತ್ತೋ ಅದು ಹೆಂಗೋ ಗೊತ್ತಿಲ್ಲಪ್ಪ, ಎಲ್ಲರಿಗೂ ಬರುತ್ತೆ. ಬಟ್ ಸ್ಟಿಲ್ ಹೊಸದಾಗಿ ಬಂದಿರೋರು ತುಂಬ ಇದಕ್ಕೆ ಈ ಸ್ಕ್ಯಾಮ್ಗೆ ಬಲಿಯಾಗ್ತಾರೆ. ಸೊ ನೀವು ಹೊಸದಾಗಿ ಬಂದಿರೋರಾದರೆ ಅಥವಾ ಇನ್ನು ಬರಬೇಕು ಅಂತ ಅಂದ್ಕೊಂಡಿರೋರಾದರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾವುದೇ ಕಾರಣಕ್ಕೂ ಫೋನಲ್ಲಿ ಈ ಥರದ ಸ್ಕ್ಯಾಮ್ಗಳಿಗೆ ಬಲಿಯಾಗಬೇಡಿ. ಇದರಿಂದ ಒಂದಿಬ್ರಿಗಾದರೂ ಹೆಲ್ಪ್ ಆದರೆ ನೀವು ತುಂಬಾ ಖುಷಿಯಾಗುತ್ತೆ. ಬಟ್ ಅವರೊಬ್ಬರು ಸಬ್ಸ್ಕ್ರೈಬರ್ ಹಿಂಗೆ ಮೆಸೇಜ್ ಮಾಡಿಬಿಟ್ಟು ಈ ಥರ ಕಳ್ಕೊಂಡ್ವಿ ಅಂದಾಗ ತುಂಬಾ ಬೇಜಾರಾಯಿತು. ಬಟ್ ಎನಿವೇಸ್ ಇನ್ನು ಮುಂದೆ ಯಾರಿಗಾದ್ರೂ ಇದರಿಂದ ಹೆಲ್ಪ್ ಆದರೂ ಐ ಆಮ್ ವೆರಿ ಹ್ಯಾಪಿ. ಸೊ ಇದಾಗಿತ್ತು ಒಂದು ಸ್ಕ್ಯಾಮರ್ಸ್ದು ಕತೆ ಇಲ್ಲಿ ಕ್ಯಾನಡಾದಲ್ಲಿ. ಸೊ ರೇಯನ್ಶ್, ಇವತ್ತು ನಾವು ಸ್ನ್ಯಾಕಿಗೆ ಏನು ಮಾಡೋಣ? ಗೊತ್ತಿಲ್ಲ. ಓಕೆ, ನಾನು ಹೇಳ್ತೀನಿ. ಇವತ್ತು ನಾವು ಒಂದು ಸ್ಪೈಸಿ ಕಾರ್ನದೊಂದು ಪ್ಯಾಟೀಸ್ ಥರ ಮಾಡೋಣ, ಓಕೆನಾ? ಬಟ್ ಇವತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ನೀನು ಹೇಳ್ಬೇಕು, ಓಕೆನಾ? ನೀನು ಹಾಕ್ತೇ ಹೇಳು, ನಾನು ಈ ಕಡೆ ಬಾ. ಅಂತ ಹೇಳ್ತೀನಿ. ಅಂದರೆ ಮಾಡಬೇಕಾದ್ರೆ ಈಗ ಇದು ಹಾಕಿ, ರುಚಿಗೆ ತಕ್ಕಷ್ಟು ಇದು ಹಾಕಿ, ಅದು ಹಾಕಿ ಅಂತ ಹೇಳೋದೆಲ್ಲ ನೀನು, ಓಕೆನಾ? ಹೇಳ್ತೀಯಾ? ನೀನಲ್ಲ ನಮ್ದು ಚಾನಲ್ದು ಹೀರೋ, ಹೇಳ್ತೀಯಾ? ಸೊ ಇವತ್ತು ನಾವು ಸ್ನ್ಯಾಕ್ಸ್ಗೆ ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಕಾರ್ನ್ ಪ್ಯಾಟೀಸ್. ಸ್ವೀಟ್ ಕಾರ್ನ್ ಯೂಸ್ ಮಾಡ್ಕೊಂಡು, ಈ ತರದ್ದು ಸ್ವೀಟ್ ಕಾರ್ನ್ ಯೂಸ್ ಮಾಡ್ಕೊಂಡು ಅದಕ್ಕೆ ಹಿಂಗೆ ಮಿಕ್ಸಿ ಮಾಡಿ ಅದನ್ನ ಚಕ್ಕೆ ಮೇಲೆ ಹಂಗೆ ಅಂತ ಸೀದಾ ತಿನ್ನೋದು. ಹೌದು, ಇದು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಸ್ನ್ಯಾಕ್ಸ್ಗೆ. ಒಂಥರ ಡಿಫ್ರೆಂಟ್ ಆಗಿ ಹಾಗೆ ವೇಗನ್ ಆ್ಯಂಡ್ ಏನು ಜಾಸ್ತಿ ಆಯಿಲ್ ಹಾಕೋದಿಲ್ಲ ಇದಕ್ಕೆ. ಜಸ್ಟ್ ಶಾಲೋ ಫ್ರೈ ಮಾಡೋದ್ರಿಂದ ಜಾಸ್ತಿ ಆಯಿಲ್ ಇರಲ್ಲ. ಸೊ ಸ್ವಲ್ಪ ಹೆಲ್ದಿ ಸ್ನ್ಯಾಕ್ ಕೂಡ ಇದು. ಸೊ ಯು ಕ್ಯಾನ್ ಟ್ರೈ ಅಟ್ ಹೋಮ್ ಅಲ್ವಾ ರೇಂಜ್? ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಹೆಂಗ್ ಮಾಡೋದು ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಫಸ್ಟ್ ಕಾರ್ನ್ ಮಿಕ್ಸಿಗೆ ಹಾಕಿದ್ದಂತ ಮಾಡಿ. ಎಸ್, ಫಸ್ಟ್ ಈ ಸ್ವೀಟ್ ಕಾರ್ನ್, ಫ್ರೋಸನ್ ಸ್ವೀಟ್ ಕಾರ್ನ್, ಇದನ್ನ ಒಂದು ಬ್ಲೆಂಡರ್ಗೆ ತಗೊಂಡ್ಬಿಟ್ಟು ಒಂದ್ಸಲಿ ಸ್ವಲ್ಪ ಅದನ್ನ ಪೇಸ್ಟ್ ತರ ಮಾಡ್ಕೊಳ್ಳೋಣ. ಹಾಕ್ತೀಯಾ? ಹಾಕು. ಸೊ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದನ್ನ, ತುಂಬಾ ಪೇಸ್ಟ್ ಅಲ್ಲ, ಒಂದ್ ಸ್ವಲ್ಪ ಕಾರ್ನ್ಗಳು ಹಂಗೆ ಇದೆ, ಅದನ್ನ ಬೌಲಿಗೆ ಹಾಕಿ. ಓಕೆ, ಈ ತರ ಒಂದು ಬೌಲ್ಗೆ ಹಾಕೊಳ್ಳಿ ಮಿಕ್ಸ್ ಮಾಡಕ್ಕೆ, ಅಲ್ವಾ? ತುಂಬಾ ಜನ ಹೇಳ್ತಾ ಇದ್ರು ರೇಯನ್ಶಿನ್, ಸ್ವಲ್ಪ ದಿನ ಆದ್ಮೇಲೆ ನೀನೇ ಒಂದು ಚಾನೆಲ್ ಶುರು ಮಾಡ್ತೀಯಂತೆ, ಆಮೇಲೆ ನೀನೇ ಕುಕಿಂಗ್ ಮಾಡಕ್ಕೂ ಶುರು ಮಾಡಬಹುದು ಅಂತ ತುಂಬಾ ಜನ ಕಮೆಂಟ್ ಮಾಡಿ ಹೇಳಿದ್ರು ರೇಯನ್ಶ್. ನೀನು ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀಯ ಅದಕ್ಕೆ? ಅಲ್ಲಿ ನೋಡ್ಕೊಂಡು ಹೇಳು. ಮಕ್ಕಳು ಕಿಚನ್ಗೆ ಹೋಗ್ಬಾರ್ದಾ? ಅಲ್ಲ, ಕಿಚನ್ಗೆ ಹೋಗ್ಬೋದು, ಜಾಸ್ತಿ ಸ್ಟವ್ ಹತ್ರ ಎಲ್ಲ ಹೋಗ್ಬಿಟ್ಟು ಏನೇನೋ ಮಾಡಬಾರ್ದು. ಬೇರೆದೆಲ್ಲ ಏನ್ ಬೇಕಾದ್ರೂ ಮಾಡ್ಬೋದು, ಹೆಲ್ಪ್ ಎಲ್ಲ ಅಲ್ವಾ? ಈ ತರದೆಲ್ಲ ಹೇಳಕ್ಕೆ ಹೆಲ್ಪ್ ಮಾಡ್ತಾನಲ್ವಾ? ಕರೆಕ್ಟ್. ಸೊ ಅವ್ನು ಕುಕಿಂಗ್ ಎಲ್ಲ ಮಾಡಕ್ ಹೋಗಲ್ಲ, ಈ ತರದೆಲ್ಲ ಮಾತ್ರ ಹೆಲ್ಪ್ ಮಾಡ್ತಾನೆ, ಓಕೆನಾ? ಅಷ್ಟೇ. ಸೊ ಇದು ಬಂದ್ಬಿಟ್ಟು ಕಾರ್ನ್ ಮೀಲ್. ಇದಿಲ್ಲ ಅಂದ್ರೆ ನೀವು ಸೆಮೋಲಿನಾ ಅಂದ್ರೆ ರವೆ ಇದ್ರೂ ಅದನ್ನು ಹಾಕೋಬಹುದು. ನಾನಿಲ್ಲಿ ಸದ್ಯಕ್ಕೆ ಇದಕ್ಕೆ ಈಗ ಒಂದು ಸ್ವಲ್ಪ ಕಾರ್ನ್ ಮೀಲ್ ಆಡ್ ಮಾಡ್ಕೊಂತಾ ಇದ್ದೀನಿ. ಒಂದು 3/4 ಕಪ್ ಅಷ್ಟು ಹಾಕಿದ್ದೀನಿ. ಹೌದು, ಅದು ಕಾರ್ನ್, ಇದು ಕಾರ್ನ್ ಮೀಲ್. ಇದನ್ನೊಂದು ಸ್ವಲ್ಪ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇದು ಅಕ್ಕಿ ಹಿಟ್ಟು, ಇದನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಒಂದು, ಆಮೇಲೆ ಪ್ಯಾಟಿ ತರ ಮಾಡಕ್ಕೆ ಶೇಪ್ ಬರ್ಬೇಕಲ್ವಾ, ಅದಕ್ಕೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇರೋದು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿರೋ ಶುಂಠಿ, ಮೆಣಸಲ್ಲ ಅದು ಶುಂಠಿ, ಆಮೇಲೆ 1-2 ಗ್ರೀನ್ ಚಿಲ್ಲಿ ಖಾರಕ್ಕೆ, ಆಮೇಲೆ ಒಂದು ಆನಿಯನ್, ಆಮೇಲೆ ಒಂದು ಸ್ವಲ್ಪ ಏನಿದ್ರು ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಏನ್ ರೇಂಜ್ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ನೀರು ಹಾಕಕ್ಕಿಲ್ಲ, ಇದಕ್ಕೆ ಉಪ್ಪು ಮಾತ್ರ. ಓಕೆ, ಇಲ್ಲ ರುಚಿ ಬರಕ್ಕೆ ಸಕ್ಕರೆ ಇಲ್ಲ, ಇದು ಉಪ್ಪೇ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಲ್ಲ ಅಂದ್ರೆ ಯಾವುದು ರುಚಿ ಆಗಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಗೊತ್ತಲ್ಲ?
ಉಪ್ಪಿಗಿಂತ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ರುಚಿ ಬೇರೆ ಇಲ್ಲ. ಅದು ಯಾರ್ದು ಸಾಂಗ್ ಗೊತ್ತಾ? ಅದು ಕರ್ನಾಟಕ ನಮ್ಮ ಕನ್ನಡ ಫಿಲಮ್ದು ಸೂಪರ್ ಸ್ಟಾರ್ ಅಥವಾ ಏನ್ ಸ್ಟಾರ್ ಅವ್ರು, ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ಸಾಂಗ್. ಅದು ನಿಂತಾರನ ನಾನು ಸ್ಟಾರ್ ಅವರೆಲ್ಲಿದ್ದಾರೆ ಅವನಿಗೆ ಯಾರೋ ಸ್ಟಾರ್ ಅಂತ ಹೇಳಿ ಅವನಿಗೆ ಎಕ್ಸಾಕ್ಟ್ಲಿ ಅವತ್ತು ನಾವೆಲ್ಲೋ ಹೋಗಿದ್ವಿ. ಅಲ್ಲಿ ಹೋದಾಗ ಇವನು ಫುಲ್ ಗಾಗಲ್ಸ್ ಎಲ್ಲ ಹಾಕೊಂಡು CN ಟವರ್ ಹತ್ರ ಎಲ್ಲ ಹೋಗಿದ್ವಿ. ಇವನು ಫುಲ್ ಗಾಗಲ್ಸ್ ಎಲ್ಲ ಹಾಕೊಂಡು ಪೋಸ್ ಕೊಡ್ತಾ ಇದ್ದ. ಅವಾಗಲೇ ಅಲ್ಲಿ ಯಾರೋ ಇಲ್ಲೇ ಕೆನಡಿಯನ್ಸ್ ಹಿಂಗೆ ಪಾಸ್ ಆಗ್ತಾ ಇದ್ರು. ಅವರು ಹೇಳಿದ್ರು ಇವನಿಗೆ, ವಾ ಯು ಲುಕ್ ಲೈಕ್ ಅ ಮೂವಿ ಹೀರೋ, ಹಾಲಿವುಡ್ ಸ್ಟಾರ್ ಅಂತ ಏನೋ ಹೇಳಿದ್ರು. ಮೂವಿ ಸ್ಟಾರ್ ತರ ಕಾಣ್ತೀಯ ಅಂತ. ಅವಾಗಿಂದ ಈ ನನ್ನ ಮಗನಿಗೆ ಫುಲ್ ಸ್ಟಾರ್ ಅಂತ ಆಗ್ಬಿಟ್ಟಿದೆ ಇವಾಗಲ್ಲ ರೇಂಜ್. ಮೂವಿ ಸ್ಟಾರ್ ತರ. ಸೊ ನಾನಿಲ್ಲಿ ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಒಂದೊಂದು ಸ್ಪೂನ್ ಅಷ್ಟು ಈ ಪ್ಯಾಟಿದು ಪೇಸ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಹಂಗೆ ಸ್ಪ್ರೆಡ್ ಮಾಡೋದು. ಏನಮ್ಮ ಅದು ಚಟ್ಟಂಬಡೆ, ಇದು ಚಟ್ಟಂಬಡೆನೆ, ಆದರೆ ಅದು ಫುಲ್ ಡೀಪ್ ಫ್ರೈ ಮಾಡಿರೋದು. ಇದು ಕಾರ್ನ್ ಶಾಲೋ ಫ್ರೈ ಮಾಡ್ತಾರೆ, ಹೌದಲ್ಲ? ಚಟ್ಟನ್ ಬಜಾರ್ ಎಲ್ಲಿದ್ದು ಈ ತರ ಮಾಡಿ ಅಂತ. ಸೊ ನಮ್ಮ ಕ್ವಿಕ್ ಕಾರ್ನ್ ಪ್ಯಾಟೀಸ್ ರೆಡಿ ಆಗಿದೆ. ಎರಡೂ ಕಡೆ ಈ ಥರ ಇದನ್ನ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. 1 2 3 4. ಸೊ ಠಡಾ, ನನಗೆ ಫೀಲ್ ಆಗ್ತಿದೆ ಹೋಟೆಲ್ ಅಡಿ ಹಿಂಗೆ ಯಾರಿಗೋ ಹಿಂಗೆ ಪ್ಲೇಟ್ ಕೊಡ್ತಾರೆ ಎಲ್ಲಾಗೆ, ಆಮೇಲೆ ಫೋಕ್ ಎಲ್ಲ ಕೊಡ್ತಾರೆ ಹಿಂಗೆ ಚುಚ್ಚಿ ತಿನ್ನಕ್ಕೆ. ಅದು ಆಮೇಲೆ ಉದ್ದು ತಿನ್ನಿ ನಿಮಗೆ ಅಂತ ಕೊಡ್ತಾರೆ. ಆಮೇಲೆ ಸಾಸ್ ಕೊಟ್ಟು ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಾರೆ. ಹೋಟ್ಲಲ್ಲಿ ಯಾರಮ್ಮ ಅಂತ ಹೇಳ್ತಾರೆ ಅಂತ ಇದೆಲ್ಲ ಸಿಗುತ್ತವೆ. ಹೌದು. ಸೊ ನಮ್ಮ ಪ್ಯಾಟೀಸ್ ರೆಡಿ ಆಯಿತು. ಈ ಪ್ಯಾಟೀಸ್ ಆ್ಯಕ್ಚುಲಿ ಹಿಂಗೆ ತಿನ್ನೋದಕ್ಕಿಂತನೂ ನೀವು ಬರ್ಗರ್ ಮಾಡ್ಕೊಂಡು ತಿಂತೀರ, ಬರ್ಗರ್ ಬನ್ ಇಟ್ಕೊಂಡು ಅದಕ್ಕೆ ಇದೆಲ್ಲ ಹಾಕ್ಬಿಟ್ಟು ಸಾಸ್ ಎಲ್ಲ ಹಾಕ್ಬಿಟ್ಟು ಆನಿಯನ್ ಜೊತೆ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಬರ್ಗರ್ಗೆ ಪ್ಯಾಟೀಸ್. ಇದು ಬರ್ಗರ್ ಒಳಗಡೆ ಇಟ್ಕೊಂಡು ತಿನ್ನಕ್ಕೆ ಪ್ಯಾಟೀಸ್ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ದೆ. ಓಕೆನಾ? ಇವಾಗ ನಾವು ತಿನ್ನೋಣ ಹೆಂಗಿದೆ ಅಂತ. ವಿತ್ ಹಾಟ್ ಅಂಡ್ ಸ್ವೀಟ್ ಮ್ಯಾಗಿ ಸಾಸ್. ಸೊ ಟೇಸ್ಟ್ ಅಲ್ಲಿ ಪಾಸ್ ಆಯ್ತು. ರೇಂಜ್ ಥಮ್ಸ್ ಅಪ್ ಮಾಡಿದ್ರೆ ಚೆನ್ನಾಗಿದೆ ಅಂತ. ಇವತ್ತು ನೀನ್ ಟೇಸ್ಟ್ ಮಾಡಿಲ್ಲ, ನಾನು ಟೇಸ್ಟ್ ಮಾಡಿ. ಹೌದು. ಮೊದಲು 9 ಗಂಟೆ ಆದ್ರೂ ಸನ್ಸೆಟ್ ಆಗ್ತಾ ಇರಲಿಲ್ಲ. ಇವಾಗ ಇನ್ನೂ ಟೈಮ್ 6 o'clock ಅಷ್ಟೇ, ಆಗ್ಲೇ ಸನ್ಸೆಟ್ ಆಗಿದೆ. ಸೊ ಇವಾಗ ಡೇ ತುಂಬಾ ಶಾರ್ಟ್ ಆಗ್ತಾ ಇದೆ. ಇವತ್ತು ಚಳಿ ಸ್ಟಾರ್ಟ್ ಆಯ್ತು, ಅದಕ್ಕೆ ಚಳಿ ಸ್ಟಾರ್ಟ್ ಆದ್ರೆ ಲೇಟ್ ಆಗಿ ಆಗುತ್ತೆ. ಎಸ್, ವಿಂಟರ್ ಬರ್ತಿದ್ದ ಹಂಗೆ ಡೇ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಲೇಟ್ ಬರುತ್ತೆ. ಬೆಳಗ್ಗೆನು 8 ಗಂಟೆ 9 ಗಂಟೆ ಆದ್ರೂ ಫುಲ್ ಕತ್ಲೆನೇ ಇರುತ್ತೆ. ಹೇಳದೆ ಬೇಡ ಅನ್ಸುತ್ತೆ. ಫಾಸ್ಟ್ ಆಗುತ್ತೆ. ಸೊ ಸದ್ಯಕ್ಕೆ ನಾವು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಅಲ್ಲ ರೇಂಜ್? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ರೇಂಜ್ ನಿಂಗೆ ಯಾರೋ ಮೊನ್ನೆ ಹೇಳ್ತಾ ಇದ್ರು, ನೀನು ದೊಡ್ಡವನಾದ್ಮೇಲೆ ಹುಡುಗಿ ಯಾರಾದ್ರೂ ನಿನಗೆ ಇಷ್ಟ ಆದ್ರೆ ಹುಡುಗಿ ಅವ್ರ ಹತ್ರ ಮಾತಾಡ್ಬೇಕಾದ್ರೂ ನೀನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀಯಾ ಅಂತ. ಹಂಗೆ ಹೇಳ್ತೀಯಾ? ಅದು ಹೇಳಕ್ ಬರಲ್ಲ. ಅದು ಹೇಳಕ್ ಬರಲ್ವಾ? ಇಲ್ಲ. ಆಮೇಲೆ ದೊಡ್ಡವನಾದ್ಮೇಲೆ ಹಿಂಗೆಲ್ಲ ಹೇಳಲ್ಲ ನೀನು? ಈಗ ಮಾತ್ರ ಅಲ್ಲ, ಆಮೇಲೆ ಬೇರೆ ಯಾರ ಹತ್ರನಾದ್ರೂ ಮಾತಾಡ್ಬೇಕಾದ್ರೆ ನಾನು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ? ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಆಯ್ತದ ಹೇಳಿ. ಆಯ್ತು ರಿಲ್ಯಾಕ್ಸ್. ಟಾಟಾ, ಬಾಯ್ ಬಾಯ್. ಆ್ಯಂಡ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ಅಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀವಿ. ನಮ್ಮನ್ನ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ, ಬಾಯ್ ಬಾಯ್.